ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ, ಉದ್ಘಾಟನೆ ಹಾಗೂ ಪುರಭವನದ ನಾಮಕರಣ ಸಮಾರಂಭ ಜರುಗಿತು. ಮಂಗಳೂರಿನಲ್ಲಿ ಸುಮಾರು 472.41 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿ ಶಿಲಾನ್ಯಾಸದ ಉದ್ಘಾಟನೆ ಮತ್ತು ಕುದ್ಮಲ್ ರಂಗರಾವ್ ಪುರಭವನ ನಾಮಕರಣಗೊಂಡಿತು. ಸಭಾ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯ ಮಹಾನ್ ವ್ಯಕ್ತಿಗಳನ್ನು ಗುರುತಿಸುವ ಕೆಲಸವಾಗುತ್ತಿದೆ. ಕುದ್ಮಲ್ ರಂಗರಾವ್ ಅವರು ದಲಿತರ ಪರವಾಗಿ ಧ್ವನಿ ಎತ್ತಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಎಂದು ಹೇಳಿದರು. ಕುದ್ಮಲ್ ರಂಗರಾವ್ ಅವರ ಹೆಸರಿನಲ್ಲಿ 1 ಕೋಟಿ ರೂಪಾಯಿಯ ವಿಶೇಷವಾದ ಸಭಾಭವನ ಕಟ್ಟಿದ್ರೆ ಅದು ನಾನು ಉಳ್ಳಾಲದ ಕಾಪಿಕಾಟ ಅಂಬೇಡ್ಕರ್ ನಗರದಲ್ಲಿ 2 ವರ್ಷ ಹಿಂದೆ ನಾನು ಕಟ್ಟಿಸಿ ಅದಕ್ಕೆ ಕುದ್ಮಲ್ ರಂಗರಾವ್ ಹೆಸರೇ ನಮ್ಮ ಊರಿನವರೆಲ್ಲರೂ ಕೂಡ ಇಟ್ಟು ಇವತ್ತು ಬಹಳಷ್ಟು ಅದು ಉಪಕಾರ ಜನರಿಗೆ ಇವತ್ತು ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಮತ್ತೆ ಅದು ಟೌನ್ ಹಾಲ್ನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಮತ್ತು ಎಲ್ಲ ಕಾರ್ಪೊರೇಟರ್ಗಳು ವಿಶೇಷವಾದ ಆಸಕ್ತಿ ಮುಖಾಂತರ ಇವತ್ತು ನಮ್ಮ ಬೇರೆ ಬೇರೆ ಸಂಸ್ಥೆಗಳು, ಬಹುಶಃ ನಮ್ಮ ಮುಂಡಳಿಯ ವೇದಿಕೆ ಇರಲಿ, ಬೇರೆ ಬೇರೆ ನಮ್ಮ ದಲಿತ ಸಂಘ ಸಂಸ್ಥೆ ಇರಲಿ, ಇನ್ನಿತರ ಸಾಮಾಜಿಕ ಸಂಘ ಸಂಸ್ಥೆಗಳು ಅವತ್ತು ಕೊಟ್ಟಂಥ ಮನವಿಯನ್ನು ಪುರಸ್ಕರಿಸಿಕೊಂಡು ಸರ್ಕಾರ ಹಾಗೂ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಇವತ್ತು ಸರ್ಕಾರ ಬೆಂಬಲ ಕೊಡುವ ಮೂಲಕ ಇವತ್ತು ಪುರಭವನಕ್ಕೆ ಕುದ್ಮಲ್ ರಂಗರಾವ್ ಇಟ್ಟಿದ್ದಾರೆ. ಬಹುಶಃ ಅವತ್ತು ನಾನು ಮಾಡಿದ ಒಂದು ಉತ್ತಮ ಕೆಲಸಕ್ಕಾಗಿ ದೇವರು ಇವತ್ತು ಕೂಡ ಪುರಭವನವನ್ನು ನನ್ನಿಂದಲೇ ಉದ್ಘಾಟನೆ ಮಾಡಲಿಕ್ಕೆ ಕೊಟ್ಟಂತ ಅವಕಾಶ. ಈ ವೇಳೆ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗುತ್ತಿದೆ. ಪಾಲಿಕೆಯಲ್ಲೂ ಕೇಂದ್ರದ ಅನುದಾನವನ್ನು ಸದ್ಬಳಕೆ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಎರಡನೇದು, ಇವತ್ತು ನಗರದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸಗಳಾಗಿದ್ದಾವೆ. ನನ್ನ ಲೋಕಸಭಾ ಸದಸ್ಯನಾಗಿ ನಮ್ಮ ಪೂರ್ಣ ಬೆಂಬಲವನ್ನು ನಿಮ್ಮ ಒಳ್ಳೆಯ ಕಾರ್ಯಗಳಿಗೆ ಕೊಡ್ತೀವಿ ಮತ್ತು ನಮ್ಮ ಆಡಳಿತದ ಪ್ರತಿಪಕ್ಷದ ಸದಸ್ಯರಿಗೂ ಸಹ ನಿಮಗೆ ಪೂರ್ಣ ಪ್ರಮಾಣದ ಸಹಕಾರಗಳನ್ನು ಕೊಡ್ತಾರೆ. ಇವತ್ತು 500 ಕೋಟಿ ರೂಪಾಯಿಗಳ ಕಾಮಗಾರಿಗಳ ಶಿಲಾನ್ಯಾಸಗಳಾಗಿದೆ. ನನಗೆ ಭಾರಿ ಖುಷಿ ಆಗಿರ್ತಕ್ಕಂಥದ್ದು ಭಾಸ್ಕರ್ ಮೈಲಿ ಅವರೇ, ಭಾರಿ ಖುಷಿ ಆಗಿದೆ. ಇವತ್ತು 500 ಕೋಟಿ ರೂಪಾಯಿಗಳ ಕಾಮಗಾರಿ ನಗರದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿಯ ಕ್ರಾಂತಿಯನ್ನು ನೀವು ಪ್ರಾರಂಭ ಮಾಡಿ. ಆದರೆ ಕ್ರಾಂತಿಯ ಪಟ್ಟಿ ನೋಡಿದೆ, ಇದರಲ್ಲಿ 90% ಕೇಂದ್ರ ಸರ್ಕಾರದ ಯೋಜನೆಗಳು ಅನುಷ್ಠಾನಗೊಂಡಿದ್ದಾವೆ. ಇದಕ್ಕೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಕೇಂದ್ರ ಸರ್ಕಾರ 2 ಬಹಳ ಅದ್ಭುತ ಯೋಜನೆಗಳನ್ನು ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಕೆ ಭಾಸ್ಕರ್, ಶಾಸಕ ಡಿ ವೇದವ್ಯಾಸ್ ಕಾಮತ್, ಉಪಮೇಯರ್ ಮಹಮ್ಮದ್, ಪಾಲಿಕೆಯ ಪ್ರತಿಪಕ್ಷದ ನಾಯಕ ಪ್ರೇಮಾನಂದ ಶೆಟ್ಟಿ, ಪಾಲಿಕೆಯ ಕಮಿಷನರ್ ಮೊಹಮ್ಮದ್ ನಜೀರ್, ಪಾಲಿಕೆಯ ಮುಖ್ಯ ಸಚೇತಕ ಶಶಿಧರ್ ಹೆಗ್ಡೆ, ಸ್ಥಳೀಯ ಕಾರ್ಪೊರೇಟರ್ ಕೆ ದಿವಾಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.